ಮಲ್ಪೆ ಬಂದರಿನಿಂದ ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿದ್ದಂತಹ ಸುವರ್ಣ ತ್ರಿಭುಜ ಮೀನುಗಾರಿಕಾ ಬೋಟ್ ಸಮುದ್ರದಲ್ಲಿ ನಾಪತ್ತೆಯಾಗಿರುವ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಮೊಗವೀರರ ಯುವ ವೇದಿಕೆ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ಬಗ್ಗೆ ವಿ4 ನ್ಯೂಸ್ ಜೊತೆಗೆ ಮಾತನಾಡಿದ ಮೊಗವೀರ ಯುವ ವೇದಿಕೆ ಅಧ್ಯಕ್ಷ ಜಗದೀಶ್ ಬಂಗೇರ ಅವರು, ಮೀನುಗಾರಿಕಾ ಬೋಟ್ನಲ್ಲಿದ್ದ ಮೀನುಗಾರರ ಸಂಪರ್ಕವು ಡಿಸೆಂಬರ್ 15ರ ಬಳಿಕ ಕಡಿತಗೊಂಡಿದೆ. ಈವರೆಗೂ ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ದೊರೆತಿಲ್ಲ. ಇದು ಸಾವಿರಾರು ಮೀನುಗಾರರ ಆತಂಕಕ್ಕೆ ಕಾರಣವಾಗಿದೆ ಅಂತ ಆತಂಕ ವ್ಯಕ್ತಪಡಿಸಿದರು. ಸಂಬಂಧಿತ ರಕ್ಷಣಾ ಪಡೆಗಳು ಇನ್ನಷ್ಟು ಹೆಚ್ಚಿನ ರಕ್ಷಣಾ ಕಾರ್ಯಗಳಿಗೆ ಒತ್ತನ್ನು ನೀಡಬೇಕು. ಭಯೋತ್ಪಾದಕರು ಅಥವಾ ಕಡಲ್ಗಳ್ಳರು ಬೋಟನ್ನು ಅಪಹರಿಸಿರುವ ಸಾಧ್ಯತೆಯೂ ಇದೆ ಎನ್ನಲಾಗ್ತಾ ಇದ್ದು, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಗಂಭೀರ ತನಿಖೆಗೆ ಮುಂದಾಗಬೇಕಿದೆ. ಕಣ್ಮರೆಯಾಗಿರುವ ಬೋಟ್ ಹಾಗೇನೆ ಮೀನುಗಾರರನ್ನ ಸುರಕ್ಷಿತವಾಗಿ ಕರೆತರಲು ಕ್ಷಿಪ್ರ ಕ್ರಮವನ್ನ ಕೈಗೊಳ್ಳುವಂತಾಗಬೇಕು ಅಂತ ಹೇಳಿದರು. ಕಳೆದ ಡಿಸೆಂಬರ್ 13ರಂದು ಮಲ್ಪೆ ಬಂದರಿಂದ ಸುವರ್ಣ ತ್ರಿಭುಜ ಎನ್ನುವ ಬೋಟು ಕಾಣೆಯಾಗಿ ಇಂದಿಗೂ ಸುಮಾರು ಒಂದು 20 ದಿವಸ ಆಗ್ತಾ ಬಂತು. ಅದರಲ್ಲಿದ್ದ 7 ಮೀನುಗಾರರು ಇವತ್ತು ಕೂಡ ನಾಪತ್ತೆಯಾಗಿ ಬೋಟು ಇವತ್ತು ಕೂಡ ಪತ್ತೆ ಆಗಿದೆ. ಇದರ ಬಗ್ಗೆ ಸ್ವಲ್ಪ ಸರ್ಕಾರ ಗಮನ ಕೊಟ್ಟು ಆದಷ್ಟು ಬೇಗ ಆ ಬೋಟಲ್ಲಿದ್ದ ಎಲ್ಲ ಮೀನುಗಾರರನ್ನು ಆದಷ್ಟು ಬೇಗ ಅದನ್ನು ಪತ್ತೆ ಹಚ್ಚಬೇಕಾಗಿ ಮೊಗವೀರ ಯುವ ವೇದಿಕೆ ಪರವಾಗಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಈ ಬೋಟನ್ನು ಭಯೋತ್ಪಾದಕರು ಅಪಹರಣ ಮಾಡಿರುವ ಶಂಕೆಯೂ ಕೂಡ ಇದ್ದು ಇದರ ಬಗ್ಗೆ ಸೂಕ್ತ ತನಿಖೆ ಮಾಡಿ ಆದಷ್ಟು ಬೇಗ ನಮ್ಮ ಮೀನುಗಾರರ ಬಂಧುಗಳನ್ನು ಸುರಕ್ಷಿತವಾಗಿ ಕರ್ಕೊಂಡು ಬರಬೇಕಂತೇಳಿ ನಾವು ಮೊಗವೀರ ಯುವ ವೇದಿಕೆ ಪರವಾಗಿ ಸರ್ಕಾರವನ್ನು ಒತ್ತಾಯಿಸುತ್ತೇವೆ.